ವಿನಯ ರಾಜ್ ಅವರೇ, ಇವತ್ತು ಆಡಳಿತ ಪಕ್ಷ ಅಲ್ಲ ವಿಫಲ ಆದದ್ದು, ಹ್ಮ್ ವಿರೋಧ ಪಕ್ಷ ವಿಫಲ ಆದದ್ದು. ವಿರೋಧ ಪಕ್ಷ ವಿರೋಧಿಸುವಲ್ಲಿ ವಿಫಲವಾಗಿದೆ. ಇವತ್ತು ಕೊರೋನಾಗೆ ಮದ್ದುವಿನ ಹೆದರಿಕೆ ಇಲ್ಲ, ಹೆದರಿಕೆ ಅಲ್ಲ, ವಿರೋಧ ಪಕ್ಷದ ಹೆದರಿಕೆ ಇಲ್ಲ. ವಿರೋಧ ಪಕ್ಷದವರು ನೆಟ್ಟಗೆ ಇರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಈ ಜಿಲ್ಲೆಗಲ್ಲ, ರಾಜ್ಯಗೆಲ್ಲ, ದೇಶಕ್ಕೆ ಬರ್ತಾ ಇರಲಿಲ್ಲ. ಏಕೆಂದ್ರೆ ನಾನು ಒಂದು ಇದು ಕೊರೋನಾ ಬಿಡಿ, ಎಷ್ಟೋ ಒಂದು ವಿಷಯಗಳಿದೆ, ನೀವು ವಿರೋಧಿಸುವಂತ ಎಷ್ಟೋ ವಿಷಯಗಳಿದೆ. ನಮ್ದು ತುಳುನಾಡಿನ 5 ಬ್ಯಾಂಕ್ಗಳು ನಿರ್ನಾಮ ಆಯಿತು. ನಮ್ಮ ತುಳುವರು ಮಾಡಿರುವಂತಹ ಡಾಕ್ಟರ್ TMA ಪೈ ಅವರ ಸಿಂಡಿಕೇಟ್ ಬ್ಯಾಂಕ್ ನಿರ್ನಾಮ ಆಯಿತು. ಬಾಲಕೃಷ್ಣ ಶೆಟ್ಟಿ ಅವರ ಮಾಡಿದ ವಿಜಯ ಬ್ಯಾಂಕ್ ನಿರ್ನಾಮ ಆಯಿತು. ಅದನ್ನು ಅಭಿವೃದ್ಧಿ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ವಿಜಯ ಬ್ಯಾಂಕ್ ನಿರ್ನಾಮ ಆಯಿತು. ನಮ್ದು ಮಂಗಳೂರಿನ ಒಂದು ಮುಸಲ್ಮಾನ್ ಜನಾಂಗದ ಒಂದು ವ್ಯಕ್ತಿ ಮಾಡಿರುವಂತಹ ಕಾರ್ಪೊರೇಷನ್ ಬ್ಯಾಂಕ್ ನಿರ್ನಾಮ ಆಯಿತು. ಡಾಕ್ಟರ್ ಅಂಬೇವಾಲ್ ಸುಬ್ಬರಾವ್ ಪೈ ಎಲ್ಲ ನಿರ್ನಾಮನೇ, ಅದು ಎಲ್ಲ ಬ್ರಾಂಚ್ ಕ್ಲೋಸ್ ಆಯ್ತು. ಅದು ಮರ್ಜಿ ಹೇಳುದು ಸುಮ್ಮನೆ. ಇವತ್ತು ತುಳುನಾಡಿನ ವಿನಯ ರಾಜ್ ಅವರ ಹತ್ರ ಕೇಳ್ತಾ ಇದ್ದೀನಿ, ರಮಣಾತರಯ್ಯ ಅವರ ಹತ್ರ ಕೇಳ್ತಾ ಇದ್ದೀನಿ, ವಿನಯ್ ಕುಮಾರ್ ಅವರ ಹತ್ರ ಕೇಳ್ತೇನೆ, ಜನಾರ್ದನ್ ಪೂಜಾರಿ ಅವರ ಹತ್ರ ಕೇಳ್ತಾ ಇದ್ದೀನಿ, ವೀರಪ್ಪ ಮೊಯ್ಲಿ ಅವರ ಹತ್ರ ಕೇಳ್ತಾ ಇದ್ದೀನಿ, ಆಸ್ಕರ್ ಫರ್ನಾಂಡಿಸ್ ಅವರ ಹತ್ರ ಕೇಳ್ತಾ ಇದ್ದೀನಿ. ಏನು ಮಲಗಿದ್ದಾರೆ ಎಲ್ರು? ವಿನಯ ರಾಜ್ ಅವರೇ, ಒಂದು ಹೇಳ್ತಾ ಇದ್ದೇನೆ, ಸೇಂಟ್ ಅಲೋಷಿಯಸ್ ರೋಡ್, ಒಂದು ಜುಜುಬಿ ರೋಡ್ಗೆ ಈ ಬಿಜೆಪಿ ಪಕ್ಷದವರು ಎಷ್ಟು ರಾಜಕೀಯ ಕೀಳುಮಟ್ಟದ ರಾಜಕೀಯ ಮಾಡಿದ್ದಾರೆ ಅಂತ ವಿನಯ ರಾಜ್ ಅವರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆಗಿರುವಾಗ ಇಷ್ಟೊಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ನಿರ್ನಾಮವಾಗ್ತಾ ಇದೆ. ದೇಶ ವ್ಯಾಪ್ತಿಯಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಇರುವಂತಹ ಒಂದು ಬ್ಯಾಂಕ್ಗಳು ನಿರ್ನಾಮ ಆಗ್ತಾ ಇದೆ. ಅದರ ಆಸ್ತಿ ನಿರ್ನಾಮ ಆಗ್ತಾ ಇದೆ. ಅದರ ಆಡಳಿತ ಮಂಡಳಿ ನಿರ್ನಾಮ ಆಗ್ತಾ ಇದೆ. ಉದ್ಯೋಗಿಗಳು ನಿರ್ನಾಮ ಆಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಸುಮ್ಮನೆ ಇದೆ. ಡೀಸೆಲ್ ಬೆಲೆ ಆಗ್ಲಿ, ಗ್ಯಾಸ್ ಬೆಲೆ ಆಗ್ಲಿ, ಮತ್ತೆ ಪೆಟ್ರೋಲ್ ಬೆಲೆ ಆಗ್ಲಿ, ಕೇಬಲ್ ಟಿವಿ ಬೆಲೆ ಆಗ್ಲಿ, ಒಂದೊಂದು ಚಾನೆಲ್ಗೆ ನಾವು 25 ರೂಪಾಯಿ ಪ್ಲಸ್ GST ಕಟ್ತಾ ಇದ್ದೇವೆ, 30 ರೂಪಾಯಿ ಕಟ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಇರುವಾಗ 300 ರೂಪಾಯಿಗೆ 1000 ಚಾನೆಲ್ ಸಿಗ್ತಿತ್ತು. ಈಗ ಒಂದು ಚಾನೆಲ್ಗೆ 30 ರೂಪಾಯಿ ಕಟ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸತ್ತೋಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ವಿನಯ ರಾಜ್ ಅವರೇ.